ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೋವಿಡ್-19 ನಿಯಂತ್ರಣದ ಹಿನ್ನೆಲೆಯಲ್ಲಿ ತೆಗೆದುಕೊಂಡಿರುವಂತಹ ಕ್ರಮಗಳ ಬಗ್ಗೆ ಕಾಂಗ್ರೆಸ್ನ ಮುಖಂಡರು ದಿನಕ್ಕೊಬ್ಬರಂತೆ ಸುಳ್ಳು ಮಾಹಿತಿಗಳನ್ನು ನೀಡಿ ಜನರ ದಿಕ್ಕು ತಪ್ಪಿಸುವ ಕೆಲಸ ಮಾಡ್ತಾ ಇದ್ದಾರೆ ಅಂತ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸುದರ್ಶನ ಎಂ ಆರೋಪಿಸಿದ್ದಾರೆ. ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪ್ರಧಾನಿ ಮೋದಿ ಅವರ ಕಾರ್ಯವೈಖರಿ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರಿಗೆ ಮೆಚ್ಚುಗೆಯಾಗಬೇಕಾಗಿರುವಂತಹ ಅವಶ್ಯಕತೆ ಇಲ್ಲ. ಅವರ ಕಾರ್ಯವೈಖರಿಯನ್ನ ದೇಶದ ಜನತೆ ಸ್ವಾಗತಿಸಿದ್ದಾರೆ. ಇನ್ನು ಅನೇಕ ಸಂದರ್ಭಗಳಲ್ಲಿ ಮಾಜಿ ಸಚಿವರಾದ ಬಿ ರಮನಾಥ್ ರೈ ಮತ್ತು ಯುಟಿ ಖಾದರ್ ಅವರು ಸಾಮಾನ್ಯ ಜ್ಞಾನವೇ ಇಲ್ಲದಂತೆ ವರ್ತನೆ ಮಾಡ್ತಾ ಇದ್ದಾರೆ. ವಲಸೆ ಕಾರ್ಮಿಕರನ್ನ ಉಳಿಸಿಕೊಳ್ಳುವಲ್ಲಿ ಇಚ್ಛಾಶಕ್ತಿ ಇಲ್ಲ ಅಂತ ರಮನಾಥ್ ರೈ ಅವರು ಆರೋಪ ಮಾಡಿದ್ದಾರೆ. ಹಾಗಿದ್ರೆ ಕಾರ್ಮಿಕರನ್ನ ಹೋಗಿ ಎತ್ತಿ ಕಟ್ಟಿದ್ದು ಯಾರು ಅನ್ನುವಂತ ಪ್ರಶ್ನೆಯನ್ನ ಬಿಜೆಪಿ ಜಿಲ್ಲಾಧ್ಯಕ್ಷರು ಎದುರಿಟ್ರು. ಸನ್ಮಾನ್ಯ ನರೇಂದ್ರ ಮೋದಿ ಅವರ ಕಾರ್ಯವೈಖರಿ ನಮ್ಮ ಜಿಲ್ಲೆಯ ಕಾಂಗ್ರೆಸ್ನ ಮುಖಂಡರಿಗೆ ಅದು ಮೆಚ್ಚುಗೆ ಆಗಬೇಕಂತೂ ಅವಶ್ಯಕತೆ ಇಲ್ಲ. ಅವರ ಕಾರ್ಯವೈಖರಿಯನ್ನ ಈ ದೇಶದ ಎಲ್ಲ ಜನರು ಸ್ವಾಗತಿಸಿದ್ದಾರೆ. ಜಿಲ್ಲೆಯ ಮಾಜಿ ಸಚಿವರಾಗಿರುವಂತಹ ರಮನಾಥ್ ರೈ ಮತ್ತು ಖಾದರ್ ಅವರು ಹಲವು ಸಂದರ್ಭಗಳಲ್ಲಿ ಸಾಮಾನ್ಯ ಜ್ಞಾನ ಇಲ್ಲದಂತೆ ಅವರು ವರ್ತಿಸುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ನಾನಿಂದು ರಮನಾಥ್ ರೈ ಅವರಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇದ್ದೇನೆ. ವಲಸೆ ಕಾರ್ಮಿಕರ ಬಿಡಾರಕ್ಕೆ ಹೋಗಿ ಆ ವಲಸೆ ಕಾರ್ಮಿಕರನ್ನ ಈ ಜಿಲ್ಲೆಯ ಆಡಳಿತ ವಿರುದ್ಧ ಎತ್ತಿ ಕಟ್ಟಿದ್ಯಾರು? ಇದಕ್ಕೆ ಉತ್ತರವನ್ನ ರಮನಾಥ್ ರೈ ಕೊಡಬೇಕು. ಇನ್ನು ಸಂಸದ ನಳಿನ್ ಕುಮಾರ್ ಕಟೀಲ್ ಅವರ ಬಗ್ಗೆ ಹೇಳಿಕೆಯನ್ನ ಕೊಡುವಂತಹ ಯೋಗ್ಯತೆ ಖಾದರ್ ಅವರಿಗೆ ಇಲ್ಲ ಅಂತ ಸುದರ್ಶನ್ ಹೇಳಿದ್ರು. ಇನ್ನೋರ್ವ ಉಸ್ತುವಾರಿ ಸಚಿವ, ಮಾಜಿ ಉಸ್ತುವಾರಿ ಸಚಿವರಂತ ಖಾದರ್ ನಮ್ಮ ಪಕ್ಷದ ರಾಜ್ಯದ ಅಧ್ಯಕ್ಷರು, ನಮ್ಮ ಜಿಲ್ಲೆಯ ಸಂಸದರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಅವರ ಬಗ್ಗೆ ಒಂದು ಬಾಲಿಶ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಸಂಸದರು ಕೇವಲ ಕಿಟ್ಗಳನ್ನು ಹಂಚುವಲ್ಲಿ ಬ್ಯುಸಿಯಾಗಿದ್ದಾರೆ ಎನ್ನುವಂತ ಕೊಟ್ಟಿರುವಂತಹ ಹೇಳಿಕೆಯನ್ನ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆ ಅದನ್ನು ಖಂಡಿಸುತ್ತದೆ. ಇನ್ನು ಕಾಂಗ್ರೆಸ್ಸಿಗರ ಹಾಗೆ ಸಣ್ಣ ಪುಟ್ಟ ಓಣಿಗಳಿಗೆ ಹೋಗಿ ಕೇವಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ 25ರಿಂದ 30 ಕಿಟ್ಗಳನ್ನು ವಿತರಿಸುವ ಕೆಲಸವನ್ನ ಬಿಜೆಪಿ ಮಾಡಿಲ್ಲ ಅಂತಾನು ಟಾಂಗ್ ನೀಡಿದ್ರು. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರಾದ ಸುಧೀರ್ ಶೆಟ್ಟಿ ಕಣ್ಣೂರು, ರಣದೀಪ್ ಕಾಂಚನ್ ಮತ್ತಿತರರು ಜೊತೆಗಿದ್ರು.